ಇನ್ಲ್ಯಾಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ನ ನೂತನ ಕಟ್ಟಡ ಇನ್ಲ್ಯಾಂಡ್ ಎಸ್ಟೋರಿಯಾ ವಸತಿ ಸಮುಚ್ಚಯವು ಮಂಗಳೂರಿನ ವೆಲೆನ್ಷಿಯಾದಲ್ಲಿ ಉದ್ಘಾಟನೆಗೊಂಡಿತು. ನಿರ್ಮಾಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಇನ್ಲ್ಯಾಂಡ್ ಗ್ರೂಪ್ ಸಂಸ್ಥೆಯು ತನ್ನದೇ ಆದ ಹೆಗ್ಗಳಿಕೆಯನ್ನ ಹೊಂದಿದ್ದು ಮಂಗಳೂರಿನ ಜನತೆಗೆ ಕೊಡುಗೆಯನ್ನ ನೀಡುತ್ತಾ ಬಂದಿದೆ. ನಗರದ ವೆಲೆನ್ಷಿಯಾ ಬಿಷಪ್ ವಿಕ್ಟರ್ ರೋಡ್ನಲ್ಲಿ ನೂತನ ಶೈಲಿಯ ವಿನ್ಯಾಸದೊಂದಿಗೆ ರೂಪುಗೊಂಡಿರುವ ಇನ್ಲ್ಯಾಂಡ್ ಎಸ್ಟೋರಿಯಾ ಭಾನುವಾರದಂದು ಉದ್ಘಾಟನೆಗೊಂಡಿತು. 3 ಧರ್ಮದ ಧಾರ್ಮಿಕ ಗುರುಗಳಿಂದ ಆಶೀರ್ವಚನ ಪಡೆದು ಕುನಿಲ್ ಗ್ರೂಪಿನ ಮುಖ್ಯಸ್ಥ ಡಾಕ್ಟರ್ ಫಕ್ರುದ್ದೀನ್ ಕುನಿಲ್ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಇನ್ಲ್ಯಾಂಡ್ ಕಟ್ಟಡವು ಅತ್ಯುತ್ತಮವಾದ ವಸತಿ ಸಮುಚ್ಚಯವಾಗಿದೆ. ಉತ್ತಮ ಬೆಲೆಯಲ್ಲಿ ಗ್ರಾಹಕರಿಗೆ ದೊರಕುತ್ತಿದೆ ಎಂದರು. ಇನ್ನು ಇನ್ಲ್ಯಾಂಡ್ ಗ್ರೂಪ್ನ ಆಡಳಿತ ನಿರ್ದೇಶಕ ಸಿರಾಜ್ ಅಹ್ಮದ್ ಮಾತನಾಡಿ, ಈ ವಸತಿ ಸಮುಚ್ಚಯದಲ್ಲಿ 35 ಮನೆಗಳಿದ್ದು ಈಗಾಗಲೇ ಎಲ್ಲವೂ ಕೂಡ ಬುಕ್ಕಿಂಗ್ ಆಗಿವೆ. ಈ ವಸತಿ ಸಮುಚ್ಚಯದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿದ್ದು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ನಿರ್ಮಿಸಲಾಗಿದೆ ಎಂದರು. ಉತ್ತಮ ಕ್ವಾಲಿಟಿನ ಆಸ್ ಯೂಶುವಲ್ ನಾವು ಬಹಳ ಜನರಿಗೆ ಬೇಕಾದ ರೀತಿಯಲ್ಲಿ ಇದಕ್ಕೆ ಫೆಸಿಲಿಟಿ ಎಲ್ಲ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ನಾವು ಇದನ್ನು ಆನ್ ಟೈಮ್ ಮುಗಿಸಿದ್ದೇವೆ. ಸೊ ಇಲ್ಲಿ ವಾಸಿಸುವವರಿಗೆಲ್ಲ ನಾನು ಶುಭ ಹಾರೈಸ್ತೇನೆ. ಎಲ್ಲರೂ ಇಲ್ಲಿ ವಾಸಿಸುವವರೆಲ್ಲ ಸುಖ ಸಂತೋಷ ಶಾಂತಿಯಿಂದ ಬಾಳಲಿ, ಎಲ್ಲರಿಗೂ ಸುಖ ಲಭಿಸಲಿ ಅಂತ ಹಾರೈಸ್ತೇನೆ. ನಾವು ಇದೇ ಪ್ರಕಾರ ನಮ್ಮದು ಬೇರೆ ಬಿಲ್ಡಿಂಗ್ ಕೆಲಸ ಆಗ್ತಾಯಿದೆ, ಫಿನಿಷಿಂಗ್ ಸ್ಟೇಜ್ ಇದೆ. ಕೆಲವು ಬಿಲ್ಡಿಂಗ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಇಲ್ಲಾನೆ ಇಡಿಲಾನ್ ಅಂತ ಯಲಹಂಕದಲ್ಲಿ ಬಿಲ್ಡಿಂಗ್ 120 ಫ್ಲ್ಯಾಟ್ ಆಫ್ ಫಿನಿಷಿಂಗ್ ಸ್ಟೇಜ್ ಇದೆ. ಅಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಮೇಂಟೈನ್ ಮಾಡ್ತಿದ್ದೇವೆ ಆ್ಯಸ್ ವಿತ್ ಇನ್ಲ್ಯಾಂಡ್ ಬ್ರ್ಯಾಂಡ್. ಸೊ ಆ ಬ್ರ್ಯಾಂಡನ್ನು ನಾವು ಅದು ಬ್ರ್ಯಾಂಡ್ ನೇಮನ್ನು ಮೇಂಟೈನ್ ಮಾಡಿಕೊಂಡು ಅದಕ್ಕೆ ಜನರಿಗೆ ಬೇಕಾದ ಹಾಗೆ ಅವರಿಗೆ ಸವಲತ್ತಿನ ಪ್ರಕಾರ ಬಜೆಟ್ ಮಾನಿಟರಿ ವೈಸ್ ಆಗಲಿ ಅಥವಾ ಬೇಕಾದ ಸೌಲಭ್ಯಗಳಾಗಲಿ ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಪ್ರಾಜೆಕ್ಟನ್ನು ನಾವು ಲಾಂಚ್ ಮಾಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮಿರಾಜ್, ವಾಹಜ್ ಯೂಸುಫ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ವಸತಿ ಸಮುಚ್ಚಯದಲ್ಲಿ 5 ಅಂತಸ್ತಿನ 2BHK 3BHKಗಳ 35 ಫ್ಲಾಟುಗಳು ಸುಂದರವಾಗಿ ರೂಪುಗೊಂಡಿದ್ದು ವಿಶಾಲವಾದ ಲಾಬಿ, ಸಂದರ್ಶಕರ ಲಾಂಜ್, ಇಂಟರ್ಕಾಂ ವ್ಯವಸ್ಥೆ, ಜಿಮ್ನೇಷಿಯಂ, ಸಿಸಿಟಿವಿ, ಜನರಲ್ ಬ್ಯಾಕಪ್, ಡಬಲ್ ಎಲಿವೇಟರ್ ಹಾಗೂ ರೆಟಿಕ್ಯುಲೇಟೆಡ್ ಗ್ಯಾಸ್ ಸಂಪರ್ಕ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಎಂದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.